ಗೆದ್ದವರು ಎಲ್ಲರಿಗೂ ಬೇಕು, ಸೋತವರು ಯಾರಿಗೆ ಬೇಡ. ಆದರೆ ಸೂರಜ್ ಸಂಸ್ಥೆ ಸೋತವರನ್ನ ಮೇಲಕ್ಕೆತ್ತುವ ಕೆಲಸ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಸೂರಜ್ ಕಲಾಸಿರಿ 2017ರ ಸರ್ವಾಧ್ಯಕ್ಷ, ಸಾಹಿತಿ, ಖ್ಯಾತ ಪತ್ರಕರ್ತ, ಚಿಂತಕ ಅನಂತಪುರ ಈಶ್ವರಯ್ಯ ಅಭಿಪ್ರಾಯಪಟ್ಟರು. ಬಂಟ್ವಾಳ ತಾಲೂಕಿನ ಕುರ್ನಾಡು ಮುಡಿಪುವಿನ ಸೂರಜ್ ಶಿಕ್ಷಣ ಸಂಸ್ಥೆಯಲ್ಲಿ ಕಳೆದ 3 ದಿನಗಳಿಂದ ನಡೆದ ಸೂರಜ್ ಕಲಾಸಿರಿ 2017ರ ಸಮಾರೋಪದಲ್ಲಿ ಅಭಿನಯ ಶಾರದೆ ಜಯಂತಿಯವರಿಗೆ 2017ನೇ ಸಾಲಿನ ಸೂರಜ್ ಕಲಾಸಿರಿ ಪ್ರಶಸ್ತಿ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಿರುವ 12 ಮಂದಿ ಸಾಧಕರಿಗೆ ಸೂರಜ್ ಸೇವಾ ಪ್ರಶಸ್ತಿ ಪ್ರದಾನಗೈದು ಸನ್ಮಾನಿಸಿ ಅವರು ಮಾತನಾಡಿದರು. ಮುಡಿಪು ಪರಿಸರದಲ್ಲಿ 3 ದಿನಗಳ ಕಾಲ ಶಿಕ್ಷಣದ ಒಟ್ಟಿಗೆ ಸಂಸ್ಕೃತಿಯ ಜೊತೆಗೆ ಕಲೆಯನ್ನು ಬೆಳೆಸುವ ಕೆಲಸ ನಡೆದಿದೆ. ನಮ್ಮಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ನಮ್ಮ ಸಂಸ್ಕೃತಿಯ ರಾಯಭಾರಿಯಾಗಬೇಕು. ಪ್ರತಿ ವಿದ್ಯಾಸಂಸ್ಥೆಯು ಸಾಂಸ್ಕೃತಿಕ ಕೇಂದ್ರವಾಗಬೇಕು ಎಂದು ಹೇಳಿದ್ರು. ದಕ್ಷಿಣ ಭಾರತನ ಆವರಿಸೋಣ, ಅಲ್ಲಿ ಎಲ್ಲ ಕಲೆಗಳಿಗೆ ಬರುವಾಗ ಮಾಡೋಣ. ಈ ರೀತಿಯ ಪ್ರಯತ್ನವನ್ನು ನಮ್ಮ ರೇವಣ್ಣ ತಂಡ ಮುಂದೆ ಮಾಡ್ತೇವೆ ಅನ್ನೋದಕ್ಕೆ ನನಗಿದೆ. ಇಷ್ಟೆಲ್ಲ ಹೇಳುವುದು ಬಹಳ ಹಾಗೆ ಮಾಡಿ ಹೀಗೆ ಮಾಡಿ ಬೇಕಾಗುತ್ತೆ. ಇದರ ಹಿಂದಿರುವಂತಹ ಒಂದು ಮನಸ್ಸು ಮತ್ತು ಶ್ರಮವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರಾಯಶಃ ತಿಂಗಳುಗಟ್ಟಲೆ ಅವರು ಚಿಂತೆಗೆ ಪ್ರಯತ್ನ ಮಾಡಿರ್ಬೋದು. ಉಪನ್ಯಾಸಕರು ಮತ್ತು ಶಾಲೆ ಮಕ್ಕಳು ಕೂಡ ಇದಕ್ಕಾಗಿ ಪ್ರಾಯಶಃ ತಿಂಗಳುಗಟ್ಟಲೆ ಪ್ರಯತ್ನ ಮಾಡಿದ್ದಾರೆ. ಅದನ್ನು ನಾವು ಮೆಚ್ಚಿಕೊಳ್ಬೇಕು. ಇದು ಮುಂದಿನ ಎಲ್ಲ ಥರದ ಪ್ರದರ್ಶನಗಳಿಗೆ ಮಾದರಿಯಾಗಿ ನಿಲ್ಲಬೇಕು. ಹಾಗಾಗಿ ಮೊದಲನೆಯ ಒಂದು ಪ್ರಯೋಗವನ್ನೇ ನಾವು ಕಟುವಾಗಿ ನೋಡದೆ ಸಹಜವಾಗಿ ನೋಡಿಕೊಂಡು ಇದರ ರೂಪದರ್ಶನಗಳನ್ನು ಕೂಡ ಮನ್ನಿಸಿ ಅತ್ಯಂತ ಯಶಸ್ವಿಯಾದ ಅತ್ಯಂತ ಸೊಗಸಾದ ಒಂದು ಕಾರ್ಯಕ್ರಮ ನೀಡಿದ್ದಾರೆ. ಖಂಡಿತವಾಗಿ ನಾನು ಹೇಳ್ತೇನೆ. ಕಾರ್ಯಕ್ರಮದಲ್ಲಿ ಬಂಟರಿಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷ ಅಜಿತ್ ಕುಮಾರಿ ಮಾಲಾಡಿ, ಶಾರದಾ ವಿದ್ಯಾಲಯದ ಅಧ್ಯಕ್ಷ ಪ್ರೊಫೆಸರ್ ಎಂಬಿ ಪುರಾಣಿಕ್, ಉತ್ಸವ ಸಮಿತಿ ಖಜಾಂಜಿ ಹೇಮಲತಾ ಎಂ ರೇವಣ್ಕರ್, ಸೂರಜ್ ಎಂ ರೇವಣ್ಕರ್, ರಾಜೇಂದ್ರ ಎಂ ರೇವಣ್ಕರ್, ಬಂಟ್ವಾಳ ತಾಲೂಕು ಪಂಚಾಯತ್ ಅಧ್ಯಕ್ಷ ಚಂದ್ರಹಾಸ್ ಕರ್ಕೇರ, ಜಿಲ್ಲಾ ಪಂಚಾಯತ್ ಸದಸ್ಯೆ ಮಮತಾ ಡಿಎಸ್ ಕಟ್ಟಿ, ಸಂಚಾಲಕ ತೋನ್ಸೆ ಪುಷ್ಕಳ್ ಕುಮಾರ್, ಸೂರಜ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾ ಮಂಜುನಾಥ್ ಎಸ್ ರೇವಣ್ಕರ್, ನಿವೃತ್ತ ಉಪನ್ಯಾಸಕ, ಉತ್ಸವ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಭಾಸ್ಕರ್ ಕುಕ್ವಳ್ಳಿ ಮತ್ತಿತರರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್ 24, 7 ಹೊಳ್ಳಾಲ.